ಬೆಂಗಳೂರು ನಗರದಲ್ಲಿ ಅಮಾಯಕ ಯುವತಿಯರನ್ನ ಹನಿ ಟ್ರ್ಯಾಪ್ ಮಾಡು ಖತರ್ನಾಕ್ ಕಪಲ್ಸ್ ಪತ್ತೆಯಾಗಿದ್ದಾರೆ. ನೊಂದ ಯುವತಿಯೊಬ್ಬಳು ದಂಪತಿಗಳ ವಿರುದ್ಧ ಪೊಲೀಸರ ದೂರನ್ನ ನೀಡಿದ್ದಾಳೆ. ಚಂದ್ರ ಲೇಔಟ್ನ ಕಾವ್ಯ ಕೃಷ್ಣ ಎಂಬ ಕಪಲ್ಸ್ನಿಂದ ಅಮಾಯಕ ಯುವತಿಯರನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಹೆಂಡತಿ ಚಂದವಾದ ಯುವತಿಯರನ್ನ ಫೇಸ್ಬುಕ್ನಲ್ಲಿ ಪರಿಚಯ ಮಾಡಿಕೊಳ್ತಾಳೆ. ಹಬ್ಬಕ್ಕೆ ಮನೆಗೆ ಬನ್ನಿ ಅಂತ ಕರೆದು ಜ್ಯೂಸ್ ಕೊಡ್ತಾಳೆ. ನಂತರ ಗಂಡ ಮನೆಗೆ ಬಂದ ಯುವತಿಯರ ಅಶ್ಲೀಲ ಫೋಟೋ ಶೂಟ್ ಮಾಡ್ತಾನೆ. ಯುವತಿಯ ಖಾಸಗಿ ಅಶ್ಲೀಲ ಫೋಟೋ ವಿಡಿಯೋ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಫೇಸ್ಬುಕ್ನಲ್ಲಿ ಪರಿಚಯವಾದ ಗೆಳೆಯರಿಂದಲೇ ಯುವತಿಯ ಅಶ್ಲೀಲ ಫೋಟೋ ಶೂಟ್ ಮಾಡ್ತಾರೆ. ಇನ್ನು ಚಂದ್ರ ಲೇಔಟ್ನ ಯುವತಿಗೆ ಎಫ್ಬಿಯಲ್ಲಿ ಕಾವ್ಯ ಎಂಬಾಕೆ ಪರಿಚಯವಾಗಿತ್ತು. ಹಬ್ಬಕ್ಕೆ ಮನೆಗೆ ಬಾ ಅಂತ ಸಂತ್ರಸ್ತ ಯುವತಿಯನ್ನ ಮನೆಗೆ ಕಾವ್ಯ ಕರೀತಾಳೆ. ಗೆಳತಿ ಕರೆದ್ಲು ಅಂತ ಚಂದ್ರ ಲೇಔಟ್ನ ಮನೆಗೆ ತೆರಳಿದ ಸಂತ್ರಸ್ತ ಯುವತಿ ಈ ವೇಳೆ ಕಾವ್ಯ ಮನೆಯಲ್ಲಿದ್ದ ಆಕೆಯ ಗಂಡ ಕೃಷ್ಣ ಹಾಗೂ ಸಾಗರ್ ಎಂಬ ಯುವಕ ಸಂತ್ರಸ್ತ ಯುವತಿಗೆ ಮೊದಲಿಗೆ ಕುಡಿಯೋದಕ್ಕೆ ಜ್ಯೂಸ್ ಅನ್ನ ಕೊಡ್ತಾನೆ. ಜ್ಯೂಸ್ ಕುಡಿದ ನಂತರ ನಿತ್ರಾಣದ ಸ್ಥಿತಿಗೆ ತೆರಳಿದ್ದ ಸಂತ್ರಸ್ತ ಯುವತಿಯನ್ನ ವಿವಸ್ತ್ರಗೊಳಿಸಿ ಯುವತಿಯ ಜೊತೆ ಕಾವ್ಯಾಳ ಗಂಡ ಕೃಷ್ಣ ಆರೋಪಿ ಇನ್ನೊಬ್ಬ ಫೋಟೋಸ್ಗೆ ಪೋಸ್ ಅನ್ನ ಕೊಡ್ತಾರೆ. ಈ ಫೋಟೋಸ್ಗಳನ್ನ ಮತ್ತೊಬ್ಬ ಯುವಕ ಸಾಗರ್ ಎಂಬಾತ ಸೆರೆ ಹಿಡಿತಾನೆ. ಕೃತ್ಯದ ನಂತರ ಕಾವ್ಯ ಹಾಗೂ ಆಕೆಯ ಗೆಳೆಯರಾದ ಸಾಗರ್ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಈ ವೇಳೆ ಯುವತಿ ಬಳಿ ಇದ್ದ ಚಿನ್ನದ ಉಂಗುರ, ಚಿನ್ನದ ಚೈನ್, ಎಟಿಎಂ ಕಾರ್ಡ್ ಅನ್ನ ಆರೋಪಿಗಳು ಕಸಿದಿದ್ದಾರೆ. ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನ ಪೋಷಕರಿಗೆ ಕಳಿಸ್ತೀವಿ ಅಂತ ಕಳೆದ 6 ತಿಂಗಳಿನಿಂದ 4 ಲಕ್ಷಕ್ಕೂ ಅಧಿಕ ಹಣ ವಸೂಲಿ ಮಾಡಿದ್ದಾರೆ. ಕೇಳಿದಷ್ಟು ಹಣ ಕೊಟ್ರೆ ಸರಿ, ಇಲ್ಲ ವಿಡಿಯೋಸ್ ಫೋಟೋಸ್ ವೈರಲ್ ಮಾಡೋದಾಗಿ ಸಂತ್ರಸ್ತ ಯುವತಿಗೆ ಮೆಸೇಜ್ ಮಾಡಿ ಟಾರ್ಚರ್ ಮಾಡಿದ್ದಾರೆ. ನೊಂದ ಯುವತಿಯು ಆರೋಪಿಗಳ ವಿರುದ್ಧ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾಳೆ. ಸದ್ಯ ಪೊಲೀಸರು ಕೇಸ್ ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ.